ನಿಂಬೆಕಾಯಿ ಉಪ್ಪಿನಕಾಯಿ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ 20 ನಿಂಬೆಕಾಯಿ ಇದ್ದಾವೆ, ದಮ್ಮು 20 ನಿಂಬೆಕಾಯಿಗಳಿದ್ದಾವೆ. ಆ ನಿಂಬೆಕಾಯಿನ ಇವಾಗ ಜಸ್ಟ್ ಗ್ಯಾಸ್ ಹಚ್ಚಿ ಕುದಿಯೋಕೆ ಇಟ್ಟಿದ್ದು. ಇವಾಗ ಕುದಿಯೋಕೆ ಹಚ್ಚಿದ್ದು ನಿಂಬೆಕಾಯಿಯಲ್ಲಿ ಇವಾಗ ಒಂದು ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋದು. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ಸ್ವಲ್ಪ ನಾನು ಹಾಕಿದ್ದೀನಿ ಈಗ ಆಲ್ರೆಡಿ. ನಿಂಬೆಕಾಯಿ ಕುದಿತಾ ಇದೆ ಇವಾಗ. ಆಮೇಲೆ ಅರಿಶಿಣವನ್ನು ಹಾಕ್ಕೊಳ್ಳೋದು. ನೋಡಿ ಚೆನ್ನಾಗಿ ಕುದಿತಾ ಇದೆ. ಅರಿಶಿಣ ಹಾಕಿದ್ದೀನಿ. ಚೆನ್ನಾಗಿ ಕುದಿತಾ ಇದೆ ಇವಾಗ. ಉಪ್ಪು, ಅರಿಶಿಣ ಹಾಕಿದ್ದೇನೆ. ಆಮೇಲೆ ಜೀರಿಗೆ, ಬೆಲ್ಲ ಹಾಕಿ ಕುದಿಯೋಕ್ಕೆ ಬಿಡೋದು. ಸಕ್ಕರೆಯನ್ನು ಹಾಕ್ಬೋದು, ಅಂದರೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಶುಗರ್ ಇದ್ದವರು ಕೂಡ ತಿನ್ಬೋದು, ಬೆಲ್ಲಕ್ಕೆ ಟೇಸ್ಟ್ ಜಾಸ್ತಿ ಮಾಡುತ್ತೆ. ಈಗ ನಿಂಬೆಕಾಯಿ 25 ನಿಂಬೆಕಾಯಲ್ಲಿ ಕುದಿಯೋಕೆ ಇಟ್ಟಿರೋದು, ಅದ್ರಲ್ಲಿ ಅರಿಶಿಣ ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಕುದ್ದು ಬುರ್ಗ್ ಬರ್ತಾ ಇದೆ ನೋಡಿ. ಸಖತ್ತಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಒಂಚೂರು ಉಪ್ಪು ನೋಡ್ಕೊಂಡು ಹಾಕಬೇಕು, ಅಂದರೆ ಹುಳಿ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಇದು ತಿರುವಾಡ್ತಾನೇ ಇರಬೇಕು. ಸೌಟಲ್ಲಿ ಕಂಟಿನ್ಯೂ ತಿರುಗಾಡ್ತಾ ಇದ್ದರೆ ಉಕ್ಕುವುದಿಲ್ಲ, ಇಲ್ಲ ಅಂದರೆ ಉಕ್ಬಿಡುತ್ತೆ. ಅದಕ್ಕೆ ಸೌಟಲ್ಲಿ ಕಂಟಿನ್ಯೂ ತಿರುಗ್ತಾ ಇರಬೇಕು. ಇದರಲ್ಲಿ ಒಂದು ಸ್ವಲ್ಪ ನಾನು ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಆ ಪೌಡ್ರನ್ನು ಇವಾಗ ಹಾಕ್ತೀನಿ. ಆದಮೇಲೆ ಒಂದು ಸ್ವಲ್ಪ ಹಾಕಬೇಕು, ಇವಾಗ ಒಂಚೂರು ಹಾಕಬೇಕು. ಉಪ್ಪಿನಕಾಯಿ ಆದಮೇಲೆ ಬರಣಿಯಲ್ಲಿ ತುಂಬ್ತೀವಿ ಅಂತೀವಲ್ಲ, ಅವಾಗ ಒಂದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಹಾಗೆ ಉಳಿಯುತ್ತೆ ಅಂತ. ಇದು ಕುದ್ರೆ ಅದು ರುಚಿ ಬಿಡುತ್ತೆ ಅಂತ. ನೀವು ಜೀರಿಗೆ ಪೌಡ್ರ್ ಇರಲಿಲ್ಲ ಅಂದ್ರೂ ಕೂಡ ಹಾಗೆ ಜೀರಿಗೆಯನ್ನು ಹಾಕ್ಕೊಳ್ಬೋದು. ಈಗ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ನೋಡಿ. ಜೀರಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆದರೆ ಕಂಟಿನ್ಯೂ ಕುದಿಯೋದ್ರಿಂದ ಉಪ್ಪೆ ಕಂಟಿನ್ಯೂ ಕೈ ಆಡಿಸ್ತಲೇ ಇರಬೇಕು ಬಾಣಲೆಯಲ್ಲಿ. ನಾನು ಇದ್ರದ್ದೊಂದು ಪೌಡ್ರ್ ತಂದಿದ್ದೇನೆ, ಉಪ್ಪಿನಕಾಯಿ ಮಸಾಲ ಅಂತ ಪೌಡ್ರ್ ಇರುತ್ತೆ. ಇದರಲ್ಲೆಲ್ಲ ಇರುತ್ತೆ. ಅದೊಂದು ಸ್ವಲ್ಪ ನಾವು ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೂ ಮಾಡ್ಬೋದು, ಅದು ಪೌಡ್ರ್ ಹಾಕ್ಬೋದು. ನನ್ನ ಮಲ್ಲಿ ಪೌಡ್ರ್ ಇದೆ ಅಂದ್ಕೊಂಡು ಪೌಡ್ರ್ ಹಾಕ್ತೀನಿ. ಇರಲಿಲ್ಲ ಅಂದರೆ ನಾನು ಏನು ಹೇಳ್ತೀನಿ ನಾವು ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಉಪ್ಪಿನಕಾಯಿ ತುಂಬ ಸೂಪರಾಗಿ ಬರುತ್ತೆ. ಎಷ್ಟು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಇವಾಗ ಬೆಲ್ಲವನ್ನು ಸೇರಿಸೋದು ನೋಡಿ. ಪುಡಿ ಮಾಡಿ ಹಾಕಬೇಕು. ಬೆಲ್ಲ ಮೆತ್ತಗಿರೋದ್ರಿಂದ ನಾವು ಹಾಗೆ ಹಾಕ್ತಾ ಇರೋದು. ಇದು ಚೆನ್ನಾಗಿ ಪುಡಿ ಮಾಡಿದ್ರೆ ಬೇಗ ಕುದಿಯುತ್ತೆ. ನೋಡಿ ಚೆನ್ನಾಗಿ ಕುದಿತಾ ಇದೆ ಬೆಲ್ಲ. ಇದು ಕುದ್ಮೇಲೆ ಈ ಸಪ್ಪೆ ಏನಲ್ಲ ಪೂರ್ತಿ ರಸ ಇಲ್ಲಿ ಥರ ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಬೇಕು ನೋಡಿ. ಇವಾಗ ಕೆಂಪು ಖಾರ ಹಾಕ್ತೀನಿ.
ನೋಡಿ 1 ಸ್ಪೂನು. ಇನ್ನೂ 2 ಸ್ಪೂನ್ ಕೆಂಪು ಖಾರದ ಪುಡಿ ಹಾಕಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಿಮಗೆ ಖಾರ ಇಷ್ಟ ಆಗೋದ್ರಿಂದ ಓಕೆ. ನೋಡಿ ಚೆನ್ನಾಗಿ ಕುಗ್ತಾಯಿದೆ. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಪಾಕೆಟ್ ತೋರಿಸಿದ್ನಲ್ಲ, ಎಲ್ಲ ಮಸಾಲ ಪಾಕೆಟ್. ಇದು ಉಪ್ಪಿನಕಾಯಿ ಮಾಡೋ ಮಸಾಲೆ ಇರುತ್ತೆ. ಇದನ್ನು ಸ್ವಲ್ಪ ಹಾಕ್ತೀನಿ ನಾನು. ಇದನ್ನು ಖಾರ ಇರುತ್ತೆ. ಇದು 1 ಸ್ಪೂನಷ್ಟು ಅಷ್ಟೇ ಹಾಕಿದ್ದು, ಯಾಕಂದರೆ ಅದು ಖಾರ ಇರುತ್ತೆ. ನಾವು ಮನೆ ಖಾರ ಇರೋದ್ರಿಂದ ಹಾಕಿದ್ರಿಂದ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿತಾಯಿದೆ. ಇದು ಇನ್ನೊಂದು ಈ ಕುದ್ದ ಮೇಲೆ ಆರುತ್ತಲ್ಲ, ಆರಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಎಣ್ಣೆ ಹಾಕಿಬಿಟ್ರೆ ಇದು ರೆಡಿ ಆಯಿತು ಉಪ್ಪಿನಕಾಯಿ. ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ ನಂತರ ಇದನ್ನು ಆಫ್ ಮಾಡಿ ಆರಿದ ಮೇಲೆ ಬಳ್ಳಿಯಲ್ಲಿ ತುಂಬಿಡ್ತೀವಲ್ಲ, ಅವಾಗ ಬೆಳ್ಳುಳ್ಳಿ ಎಣ್ಣೆಯನ್ನು ಹಾಕಿಬಿಟ್ರೆ ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿ ಕಲರ್ ಎಷ್ಟು ಸೂಪರ್ ಬಂದಿದೆ. ಹಿಂಗೆ ಹಾಕೋರು ಹಿಂಗೆ ಹಾಕ್ತಾರೆ. ನಮ್ಗೆ ಹಿಂಗೆ ಅಷ್ಟು ಇಷ್ಟ ಆಗಲ್ಲ ಉಪ್ಪಿನಕಾಯಲ್ಲಿ. ಸಾಂಬಾರಲ್ಲೆಲ್ಲ ಹಾಕ್ತೀವಿ, ಬಟ್ ಉಪ್ಪಿನಕಾಯಲ್ಲಿ ಅಷ್ಟು ಇಷ್ಟ ಆಗಲ್ಲ. ಹಿಂಗೆ ಹಾಕಿಲ್ಲ ಅಷ್ಟೇ. ನೋಡಿ ಕಲರ್ ಎಷ್ಟು ಸೂಪರ್ ಬಂದಿದೆ. ಇವಾಗ ಕುದಿಯೋದು ಆಫ್ ಮಾಡ್ತೀನಿ. ಇದು ಆರಿದ ಮೇಲೆ ಹಾಕಬೇಕು. ಇದು ಒಂದು ಸ್ವಲ್ಪ ಕಾವಿದೆ, ಸ್ವಲ್ಪ ಆರಿದ ಮೇಲೆ ಹಾಕಿದ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೋಡಿ ಆರಿದೆ, ಪೂರ್ತಿ ತಣ್ಣಗಾಗಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ನಾವು ಬರಣಿಯಲ್ಲಿ ತುಂಬುವಾಗ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿ ತಿರುವಾಡಿಡ್ತೀವಿ. ಓಕೆ, ಇವಾಗ ಸಾಕು, ಇದು ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ. ಚಪಾತಿಯಲ್ಲಿ, ಬಿಸಿ ಚಪಾತಿಯಲ್ಲಿ, ಅನ್ನದಲ್ಲಿ ಎಲ್ಲದರಲ್ಲೂ ಹಚ್ಕೊಂಡು ತಿನ್ಬೋದು. ತುಂಬ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಇವತ್ತಿನ ರೆಸಿಪಿ ಮುಗೀತು. ನನ್ನ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಶೇರ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು.